ಇಷ್ಟು ದಿನ ಸಲಹಿರುವೆ ಈ ಮೂರ್ಖನನ್ನು ನೀನು, ಮುಂದೆಯೂ ಕೈ ಹಿಡಿದು ನಡೆಸದಿಹೇಯ. ಕಷ್ಟದಡವಿಯ ಕಳೆದು ಬೆಟ್ಟ ಹೊಳೆಗಳ ಹಾದು ಇರುಳನ್ನು ನೂಕದಿಹೇಯ. ಕರುನಾಡು ಬಾ ಬೆಳಕೆ ಮುಸುಕಿದಿ ಮಪ್ಪಿನಲ್ಲಿ ಕೈ ಹಿಡಿದು ನಡೆಸೆನ್ನನು. BM ಶ್ರೀಯವರ ಈ ಹಾಡು ಪ್ರಸ್ತುತವಾಗುವುದು ತನ್ನದೆಲ್ಲವ ಮರೆತು ನಿರಾಳವಾಗಿರುವ ಮನುಜರ ಕಂಡು. ಪರರಿಗೆ ಹೆಗಲಾಗಿ ಅವರುಳುಮೆಯಲ್ಲಿ ಜಗದ ಖುಷಿಯೆಲ್ಲವನ್ನು ಪಡೆಯುವ ಬಂಧುಗಳ ಬೀಡು ಇದು ಟೀಮ್ ಜೇನುಗೂಡು. ನಾನು ಗೀತಾ ಲಕ್ಷ್ಮೀಶ್. ಇಂದಿನ ಪರಿಚಯ ಸರಣಿಯಲ್ಲಿ ಚಿನ್ನದ ಗಣಿಯಾಗಿ ಬಳಗಕ್ಕೆ ಹೊಳಪಾದವರು ನಿಹಾಲ್ ಸುವರ್ಣ. ಇವರು ರಮೇಶ್ ಸುವರ್ಣ ಹಾಗೂ ವೇದಾವತಿ ದಂಪತಿಗಳ ಮಗನಾಗಿ ಸೆಪ್ಟೆಂಬರ್ 11, 1998 ಈ ಭುವಿಯ ಮೇಲೆ ಮೊದಲ ಬೆಳಕನ್ನು ಕಾಣುತ್ತಾರೆ. ಪ್ರಾಥಮಿಕ ಶಿಕ್ಷಣವನ್ನು ಸೈಂಟ್ ಆನ್ಸ್ ಕುಂಟಿಕಾನದಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಮಂಗಳೂರಿನ ಕೆನರಾ ಹೈಸ್ಕೂಲ್ ಡೊಂಗರಕೇರಿಯಲ್ಲಿ ಪೂರೈಸಿ ತನ್ನ ಕಾಲೇಜು ಶಿಕ್ಷಣವನ್ನು ಮಂಗಳೂರಿನ ಗೋಕರ್ಣನಾಥ ಕಾಲೇಜಿನಲ್ಲಿ ಪೂರ್ಣಗೊಳಿಸುತ್ತಾರೆ. ಕದ್ರಿ ಹಿಲ್ಸ್ನಲ್ಲಿರುವ ವೆಸ್ಟರ್ನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಶಿಕ್ಷಣ ಸಂಸ್ಥೆಯಲ್ಲಿ ಹೆಲ್ತ್, ಫೈರ್ ಆ್ಯಂಡ್ ಸೇಫ್ಟಿ ವಿಷಯದಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದುಕೊಂಡವರು. ಮುಂದಕ್ಕೆ ಉದ್ಯೋಗಾಪೇಕ್ಷೆಯಾದ ನಿಹಾಲ್ ಮೊದಲಾಗಿ ಐಡಿಯಲ್ ಇಂಡಿಯನ್ ಸ್ಕೂಲ್ ದೋಹಾ ಕತಾರ್ನಲ್ಲಿ 3 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಂತರ ಪ್ರಸ್ತುತ ಅಲ್ ಜಜೀರಾ ಎಕ್ಸ್ಚೇಂಜ್ ದೋಹಾ ಕತಾರ್ನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ವಿದ್ಯಾರ್ಥಿ ದೆಸೆಯಲ್ಲಿ ಅತಿ ತುಂಟಾಟದ ಹುಡುಗನಾಗಿದ್ದ ನಿಹಾಲ್ ತನ್ನ ಗೆಳೆಯರೊಂದಿಗೆ ಹೆಚ್ಚಾಗಿ ಇರಲು ಬಯಸುತ್ತಿದ್ದರು. ಹಕ್ಕಿಯಂತೆ ಸ್ವಚ್ಛಂದವಾಗಿ ಹಾರಲು ಬಯಸುತ್ತಿದ್ದ ಪುಟ್ಟ ಪೂರನಿಗೆ ಶಾಲೆಗೆ ಹೋಗುವುದೆಂದರೆ ಅಷ್ಟಕ್ಕಷ್ಟೇ. ಶಾಲೆಗೆ ಹೋಗುವುದನ್ನು ತಪ್ಪಿಸಲು ಇನ್ನಿಲ್ಲದಂತೆ ಪ್ರಯತ್ನಿಸುತ್ತಿದ್ದೆ ಅನ್ನುತ್ತಾರೆ ಈಗಿನ ಪ್ರಬುದ್ಧ ನಿಹಾಲ್. ಕ್ರಿಕೆಟ್, ವಾಲಿಬಾಲ್ ಆಟ, ಸಂಗೀತ ಕೇಳುವುದು, ರುಚಿಯಾದ ಊಟ ಇವರಿಗೆ ಪ್ರಿಯವಾದ ವಿಷಯ. ತಂದೆ ತಾಯಿಯರನ್ನು ಸದಾ ಖುಷಿಯಾಗಿ ಇಡುವುದೇ ನನ್ನ ಜೀವನದ ಅತಿ ದೊಡ್ಡ ಕನಸು ಅನ್ನುವ ಈ ಯುವಕ ಬಿರುವೆರ ಸಂಘ, ಟೀಮ್ ಗರುಡಿ, ಗಲ್ಫ್ ತುಳುವೆರು ಮುಂತಾದ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದುಕೊಂಡು ಸಮಾಜಮುಖಿ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ವಿಡಿಯೋ ಎಡಿಟಿಂಗ್ನಲ್ಲಿ ಅತಿಯಾದ ಆಸಕ್ತಿ ಇರುವ ನಿಹಾಲ್ ಐ ಫಿಲ್ಮ್ಸ್ ಅನ್ನುವ ಯೂಟ್ಯೂಬ್ ಚಾನೆಲ್ ಹೊಂದಿದ್ದು ಅದರ ಮುಖೇನ ಆಲ್ಬಮ್ ಸಾಂಗ್ಗಳ ನಿರ್ಮಾಣ ಹಾಗೂ ಪ್ರಸಾರ ಮಾಡುತ್ತಿದ್ದಾರೆ. ನಮ್ಮ ಜೇನುಗೂಡು ಕುಟುಂಬದ ತಾಂತ್ರಿಕತೆಯ ಮಾಂತ್ರಿಕರ ಗುಂಪಲ್ಲಿ ಒಬ್ಬನಾಗಿರುವ ಇವರು ವಿಡಿಯೋ ಎಡಿಟಿಂಗ್ನಲ್ಲಿ ತುಂಬು ಮನದ ಸಹಕಾರವನ್ನು ನೀಡುತ್ತಿದ್ದಾರೆ. ಜೇನುಗೂಡಿನ ಪ್ರತಿಯೊಬ್ಬರೂ ಸಾಧನೆಯ ಶಿಖರವನ್ನು ಏರಬೇಕು, ಅದಕ್ಕಾಗಿ ನನ್ನಿಂದಾಗುವ ಪೂರ್ಣ ಸಹಕಾರವನ್ನು ನೀಡುತ್ತೇನೆ ಅನ್ನುವ ಕನಸು ಕಂಗಳ ಯುವಕನ ಸ್ಫೂರ್ತಿದಾಯಕ ಮಾತುಗಳು ಗೂಡಿನ ಒಳಗೊಂದು ಆತ್ಮೀಯ ಅಪ್ಪುಗೆಯನ್ನು ನೀಡುತ್ತದೆ. ಎಲ್ಲರೂ ಸಾಧಿಸಬೇಕು, ಸಂತೋಷವಾಗಿರಬೇಕು ಎನ್ನುವ ಈತನ ಮನದಾಳದ ಬಯಕೆಗೆ ನಮ್ಮ ಪ್ರೀತಿಯ ನಮನಗಳನ್ನು ಸಲ್ಲಿಸುತ್ತಾ, ನಾನು ಇನ್ನೂ ಚಿಕ್ಕವ, ಜಗತ್ತನ್ನು ಇನ್ನಷ್ಟೇ ನೋಡಬೇಕು, ಸಾಧಿಸಲು ಬಹಳ ಇದೆ ಅನ್ನುವ ನಿಮ್ಮ ಮಾತುಗಳನ್ನು ಸ್ಮರಿಸುತ್ತಾ, ನಿಮ್ಮ ಕನಸುಗಳೆಲ್ಲ ನನಸಾಗಲಿ, ಜಗದ ಸುಖವೆಲ್ಲ ನಿಮ್ಮ ಮಡಿಲು ಸೇರಲಿ, ನಿಮ್ಮ ಆಶೋತ್ತರಗಳು ಕೈಗೂಡಲಿ, ಭಗವಂತ ಆಯಸ್ಸು, ಆರೋಗ್ಯ, ಸಕಲ ಇಷ್ಟಾರ್ಥಗಳನ್ನು ಕರುಣಿಸಿ ನಿಮ್ಮನ್ನು ಹರಸಲಿ ಎನ್ನುವುದು ಜೇನುಗೂಡಿನ ಪ್ರತಿಯೊಬ್ಬರ ಹಾರೈಕೆ.